ಬುಧವಾರ ರಾತ್ರಿಯಿಂದ ಗುರುವಾರ ಮುಂಜಾನೆಯವರೆಗೆ ಸುರಿದ ಭಾರೀ ಮಳೆಗೆ ಜಿಲ್ಲೆಯ ಜೀವನದಿ ನೇತ್ರಾವತಿ ಮೈ ತುಂಬಿಕೊಂಡು ಹರಿಯುತ್ತಿದೆ. ನದಿ ಪೂರ್ಣ ಭರ್ತಿಯಾಗಿದ್ದು ಬೋರ್ಗರೆಯುವ ದೃಶ್ಯ ನೋಡುಗರನ್ನ ಮೈ ನವಿರೇಳಿಸುವಂತಿದ್ದರೂ ನದಿ ತೀರದ ಜನರಲ್ಲಿ ಆತಂಕ ಮೂಡಿಸಿದೆ. ಬೆಳಕಿನ ವೇಳೆ 7 ಮೀಟರ್ ಎತ್ತರಕ್ಕೆ ನೀರು ಹರಿದಿದ್ದು 8 ಮೀಟರ್ ಅಪಾಯದ ಮಟ್ಟವಾಗಿದೆ. ಕಳೆದ ರಾತ್ರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಧಾರಾಕಾರ ಮಳೆ ಸುರಿದಿರುವ ಹಿನ್ನೆಲೆಯಲ್ಲಿ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಇದರಿಂದಾಗಿ ಶಂಭೂರಿನ ಎಎಂಆರ್ ಡ್ಯಾಂನಲ್ಲಿ ನೀರನ್ನು ಹರಿಯಬಿಟ್ಟಿರುವುದರಿಂದ ನದಿ ತುಂಬಿ ಹರಿದಿದೆ. ನದಿ ತೀರದ ಹಳ್ಳಿಗಳಲ್ಲಿಯೂ ಸಾಕಷ್ಟು ನೀರು ತುಂಬಿಕೊಂಡು ತಗ್ಗು ಪ್ರದೇಶಗಳನ್ನು ಆವರಿಸಿಕೊಂಡಿದೆ. ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿರುವುದು ನದಿ ತೀರದ ಜನರಲ್ಲಿ ಆತಂಕ ಮೂಡಿಸಿದೆ. ಇಲ್ಲಿನ ಆಲಡ್ಕ, ಕಂಚಿಕಾರಪೇಟೆ, ಬಡ್ಡಕಟ್ಟೆ, ಗೂಡಿನಪಳ್ಳಿ, ನಂದಾಪುರ, ಪಾಣೆಮಂಗಳೂರು ಪ್ರದೇಶಗಳು ನದಿ ತೀರದಲ್ಲಿ ಇದ್ದು ನದಿಯಲ್ಲಿ 8 ಮೀಟರ್ಗಿಂತ ಅಧಿಕ ನೀರು ಹರಿದು ಬಂದರೆ ಈ ಪ್ರದೇಶಗಳು ಮುಳುಗುವ ಭೀತಿಯೂ ಇದೆ. ಎಡೆಬಿಡದೆ ಸುರಿಯುವ ಮಳೆಯಿಂದಾಗಿ ಪ್ರವಾಹ ಭೀತಿ ಜನರಲ್ಲಿ ಮೂಡಿದೆ. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.